ಉಡುಪಿಯ ರಜತ ಪೀಠಾಧೀಶ ಶ್ರೀ ಅನಂತೇಶ್ವರ ಮತ್ತು ಶ್ರೀ ಚಂದ್ರಮೌಳೀಶ್ವರ ದೇವರ ಸನ್ನಿಧಿಯಲ್ಲಿ ಶ್ರೀ ರುದ್ರಹೋಮ ಮತ್ತು ಮಹಾನ್ಯಾಸ ಪೂರ್ವಕ ಶತ ರುದ್ರಾಭಿಷೇಕ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಬೆಂಗಳೂರಿನ ಅನಂತೇಶ್ವರ ಭಕ್ತ ಮಂಡಳಿಯವರು ಈ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಬೆಳಗ್ಗೆ 8 ಗಂಟೆಗೆ ಮಹಾನ್ಯಾಸ ಪೂರ್ವಕ ಶತ ರುದ್ರಾಭಿಷೇಕ ನೆರವೇರಿತು. ಆನಂತರ ಬೆಳಿಗ್ಗೆ 10 ಗಂಟೆಗೆ ರುದ್ರಹೋಮ, ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ, 1 ಗಂಟೆಗೆ ಬ್ರಾಹ್ಮಣ ಸುಹಾಸಿನಿ ಆರಾಧನೆ ನಡೆಯಿತು. ओम नमो रुद्राय ददाविदे क्षेत्राणाम्पदवे नमः स्वाहा। ओम नमः सोताय हव्याय वदानाम्पदवे नमः स्वाहा। ओम नमो रोहिताय स्थपदवे वृक्षाणाम्पदवे नमः स्वाहा। ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಸುಗಣೇಂದ್ರ ತೀರ್ಥ ಶ್ರೀ ಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀ ಋಷಿಕೇಶ ಬಾಯರಿ ಅವರ ಅದ್ವೈರ್ಯತನದಲ್ಲಿ ಮತ್ತು ಅನಂತೇಶ್ವರ ದೇವಾಲಯದ ಅರ್ಚಕರಾದ ವೇದಮೂರ್ತಿ ಶ್ರೀ ವೇದವ್ಯಾಸ ಐತಾಳರ ನಿರ್ದೇಶನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಕೆಎಂ ಉಡುಪ ನೀಲಾವರ ಅವರು ಮಾತನಾಡಿ, ಅನಂತೇಶ್ವರ ಭಕ್ತ ಮಂಡಳಿಯ ವತಿಯಿಂದ ಕಳೆದ 15 ವರ್ಷಗಳಿಂದ ಅನಂತೇಶ್ವರ ದೇವಳದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದೇವೆ. ಅನಂತೇಶ್ವರ ಭಕ್ತ ಮಂಡಳಿಯ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಅನಂತೇಶ್ವರ ಭಕ್ತ ಮಂಡಳಿ ಬೆಂಗಳೂರು ಇದು ಸಾಧಾರಣ ಒಂದು 15 ವರ್ಷದಿಂದ ನಾವು ಈ ಅನಂತೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರುದ್ರಯಾಗ, ರುದ್ರ ಅಭಿಷೇಕ, ರುದ್ರ ಪಾರಾಯಣವನ್ನು ಎಲ್ಲರೂ ಇದು ಮಾಡಿಕೊಂಡು ಬರ್ತಾ ಇದ್ದೇವೆ. ರಾಮಚಂದ್ರ ಬಾಯರ್ಸ್ ಕಾಪಿಯವರಿಂದ ಈಗ ನಮ್ಮ ಸಂಸ್ಥೆ ಸ್ಥಾಪನೆ ಆದ್ದು.
ಅದನ್ನೇ ನಾವು ಮುಂದುವರ್ಸ್ಕೊಂಡು ಬಂದ ಇತ್ತೀಚಿನ 3 ವರ್ಷಗಳಲ್ಲಿ ನಾನೇ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಅನಂತೇಶ್ವರ ದೇವರ ಸಹಾಯದಿಂದ ಊರವರ ಭಕ್ತ ಮಹನೀಯರು ಅಂದರೆ ನಮ್ಮ ಅನಂತೇಶ್ವರ ಭಕ್ತ ಮಂಡಳಿ ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಅಲ್ಲದೆ ಈ ಕೊರೋನಾ ಟೈಮ್ನಲ್ಲಿಯೂ ಕೂಡ ದೇಶವ್ಯಾಪಿ ಈ ಕೊರೋನಾ ಬಂದಿದೆ, ಅದನ್ನು ಯಾವುದೇ ರೀತಿಯಲ್ಲಿ ಹೋಗಲಾಡಿಸಬೇಕು ಅಂತ ನಾವು ಅನಂತೇಶ್ವರನಲ್ಲಿ ಯಾವಾಗಲೂ ಕೇಳ್ಕೊಳ್ತಾ ಇದ್ದೇವೆ. ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಲಿ. ಅಲ್ಲದೆ ಇನ್ನು ಮುಂದೆ ಈ ಕೊರೋನಾ ಆದಷ್ಟು ಬೇಗನೆ ನಮ್ಮ ರಾಜ್ಯ, ರಾಷ್ಟ್ರ ಹಾಗೂ ದೇಶ ಎಲ್ಲವನ್ನು ತೊರೆದು ಹೋಗಲಿ ಅಂತ ಎಲ್ಲರೂ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಬಂದಿರುವ ಎಲ್ಲ ಜನರಿಗೂ ನಮ್ಮ ಅನಂತ ಧನ್ಯವಾದಗಳು. ಅಲ್ಲದೆ V4 ಚಾನಲ್ ಇವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಪ್ರತಿ ವರ್ಷ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಅಲ್ಲದೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನಾಗೇಶ್ ಚರಗರು ನಮಗೆ ಸಹಕಾರ ಯಾವಾಗಲೂ ಕೊಡ್ತಾ ಇದ್ದಾರೆ. ಅನಂತರ ಮಾತನಾಡಿದ ವೆಂಕಟೇಶ್ ಅಡಿಗ ಉಲ್ತೂರು ಅವರು, ಅತ್ಯಂತ ಕಾರ್ಣಿಕವಾದ ಈ ಶಿವನ ಕ್ಷೇತ್ರದಲ್ಲಿ ಅನಂತೇಶ್ವರ ಭಕ್ತ ಮಂಡಳಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಲೋಕಕ್ಕೆ ಕಲ್ಯಾಣವಾಗಲಿ, ಸಮಸ್ತರಿಗೂ ಒಳಿತಾಗಲಿ ಎಂಬ ಭಾವನೆಯಿಂದ ಪೂಜೆಯನ್ನ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ಶಿವಳ್ಳಿ ಮನೆತನದ ಕುಲದೇವರು, ಉಡುಪಿಯ ಕ್ಷೇತ್ರ ದೇವತೆ ಅನಂತೇಶ್ವರನ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅನಂತೇಶ್ವರ ಭಕ್ತ ಮಂಡಳಿ ವತಿಯಿಂದ ರುದ್ರಹೋಮ, ಶತರುದ್ರಾಭಿಷೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹಳ ಪಾವನವಾದಂತಹ, ಅತ್ಯಂತ ಕಾರ್ಣಿಕವಾದಂತಹ ಈ ಒಂದು ಶಿವಕ್ಷೇತ್ರದಲ್ಲಿ ವರ್ಷಂಪ್ರತಿ ನಾವು ಕೊಡುವಂಥ ಸೇವೆ ಲೋಕಕ್ಕೆ ಕಲ್ಯಾಣವಾಗಲಿ, ಸಮಸ್ತರಿಗೂ ಒಳಿತಾಗಲಿ ಎನ್ನುವಂಥ ಒಂದು ಭಾವನೆಯಿಂದ ಕೊಡ್ತಾ ಇರುವಂಥದ್ದು. ಅನಂತೇಶ್ವರ ಅನಂತವಾಗಿರತಕ್ಕಂಥ ಈ ಒಂದು ಜಗತ್ತನ್ನು ಆ ಶಿವ ಕಾಪಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಂಬಿದಂಥ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ, ಜೊತೆಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನಂತೇಶ್ವರ ಭಕ್ತ ಮಂಡಳಿಯ ಕಾರ್ಯಕಾರಿಯ ಸದಸ್ಯರುಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.